ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ. ದೀಪದಿಂದ ದೀಪವ ಹಚ್ಚಬೇಕು ಮಾನವ ಅಂತಲೂ ಕೂಡ ಹೇಳ್ತಾರೆ. ಅದೇ ರೀತಿ ದೀಪಾವಳಿಯ ಹಬ್ಬ 2 ದಿನದಿಂದ ಕೂಡ ನಾವು ವಿಜೃಂಭಣೆಯಿಂದ ನಾವು ಆಚರಿಸ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಕೊನೆಯ ದಿನ ಬಲಿಪಾಡ್ಯಮಿಯ ದಿನ. ಸೊ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಅಂದರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮದಲ್ಲಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿಕರವಾದಂಥ ಖಾದ್ಯಗಳನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ಧನ್ಯಲತಾ ಅವರು. ಇವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇವತ್ತು ದೀಪಾವಳಿ ಹಬ್ಬ ಬಂತು ಅಂತ ಹೇಳಿದ್ರೆ ಅಂದು 3 ದಿನ ಗಮ್ಮತ್ತು. ಸೊ 3 ದಿನ ಅಂತಲ್ಲ, ಅದರ ನಂತರವೂ ಕೂಡ ತುಳಸಿ ಪೂಜೆ ಗಮ್ಮತ್ತೆ. ಮತ್ತೆ 10 ದಿನ ಮತ್ತೆ ವೇಟ್ ಮಾಡುದು ಯಾವಾಗ ತುಳಸಿ ಪೂಜೆ ಅಲ್ವಾ. ಸೊ ಇವತ್ತು ಬಲಿಪಾಡ್ಯಮಿ. ಸೊ ಬಲಿಪಾಡ್ಯಮಿ ದಿವಸ ನೀವು ಹೇಗೆಲ್ಲ ಆಚರಿಸ್ತೀರಿ? ಆ್ಯಕ್ಚುಲಿ ನಾವೀಗ ಸಿಟಿಯಲ್ಲಿ ಇರೋದ್ರಿಂದಾಗಿ ನಾವೇನು ಅಂತ ಒಂದು ಇದು ಆಚರಿಸುವುದಿಲ್ಲ. ಇಲ್ಲಿ ಮಾತ್ರ ಸಿಟಿಯಲ್ಲಿ ಹೇಗೆ ಧಾನ್ಯ ಲಕ್ಷ್ಮಿಯನ್ನು ಆರಾಧಿಸ್ತಾರೆ ಎಲ್ಲ. ಎಲ್ಲಿ ಅಂಗಡಿಗಳಲ್ಲಿ ಧಾನ್ಯವನ್ನು ಮಾರಾಟ ಮಾಡುವಂತಹ ಅಂಗಡಿಗಳೆಲ್ಲ ಆ ದಿವಸ ಲಕ್ಷ್ಮಿಯನ್ನೇ ಪೂಜಿಸುವುದು. ನಿನ್ನೆ ಲಕ್ಷ್ಮೀ ಪೂಜೆ ಆದರೂ ಇವತ್ತು ಧಾನ್ಯ ಲಕ್ಷ್ಮಿಯನ್ನು ಪೂಜಿಸುವುದು. ಲಕ್ಷ್ಮಿ ಅಷ್ಟಲಕ್ಷ್ಮಿ ಅಲ್ವಾ? ಅಷ್ಟಲಕ್ಷ್ಮಿಯಲ್ಲಿ ಒಂದೊಂದು ರೂಪವೂ ಕೂಡ ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಹೌದು, ಸ್ಥಾನಲಕ್ಷ್ಮಿ ಅಂತ ಹೇಳಿ, ಹೌದು, ಎಲ್ಲ ವಿದ್ಯಾಲಕ್ಷ್ಮಿ, ಕರೆಕ್ಟ್ ಅಲ್ವಾ? ಸೊ ಇವತ್ತು ಧಾನ್ಯ ಲಕ್ಷ್ಮಿಯನ್ನ ಪೂಜಿಸುವಂತ ದಿನ. ಸೊ ಧಾನ್ಯ ಲಕ್ಷ್ಮಿ ಅಂತ ಹೇಳಿದ್ರೆ ನಮ್ಮ ಕಿಚನ್ ಅಲ್ಲಿ ಇದಕ್ಕೆ ಇನ್ನೂ ಸ್ಪೆಷಲ್. ಯಾಕೆ ಅಂತ ಹೇಳಿದ್ರೆ ಕಿಚನ್ ಅಲ್ಲಿ ಯಾವಾಗಲೂ ಧನ ಇದ್ರೆ ಧಾನ್ಯ. ಸೊ ಹಾಗಾಗಿ ಧಾನ್ಯವು ಕೂಡ ಎಲ್ಲವೂ ಬೇರೆ ಬೇರೆ ರೀತಿಯಾದಂಥ ಧಾನ್ಯಗಳನ್ನು ಉಪಯೋಗಿಸಿ ನಾವು ಅಡುಗೆಗಳನ್ನು ಕೂಡ ಮಾಡ್ತೇವೆ, ರುಚಿಕರವಾದ ಅಡುಗೆಗಳು ಖಂಡಿತ. ಸೊ ಅದರಲ್ಲಿ ಅನ್ನವೂ ಕೂಡ ಒಂದು. ಸೊ ನಮ್ಮ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಕೂಡ ಇದೆ. ಸೊ ನೀವು ನಮ್ಗೆ ಇವತ್ತು ಯಾವ ಅಡುಗೆಯನ್ನು ಮಾಡ್ತಿದ್ದೀರಿ? ನಾನಿವತ್ತೊಂದು ದೀಪಾವಳಿ ಅಲ್ಲ, ಹಾಗೆ 2 ಸ್ವೀಟ್ ಮಾಡಿ ಮನಸ್ಸನ್ನು ಉಲ್ಲಾಸಗೊಳಿಸುವ. ಕರೆಕ್ಟ್. ಸೊ ಮನಸ್ಸು ಕೂಡ ಉಲ್ಲಾಸ ಆಗುತ್ತೆ, ನಮ್ಮ ಮನಸ್ಸು ಉಲ್ಲಾಸ, ಒಳ್ಳೇದಾಗುತ್ತೆ, ನಾಲಿಗೆಗೂ ರುಚಿ. ಸೊ ಹಾಗಾದ್ರೆ ಕಿಚನ್ಗೆ ಹೋಗೋಣ. ಖಂಡಿತ ಬನ್ನಿ. ಸೊ ಫಸ್ಟ್ 2 ಕೂಡ ಸ್ವೀಟ್ ಡಿಶ್ ಅಂತ ಹೇಳಿದ್ರಿ. ಫಸ್ಟ್ ಈಗ ಯಾವುದು? ಸುರಿಗೆ ನಾವೊಂದು ಹೇಗೂ ಮನೆಗಳಲ್ಲಿ ತೆಂಗಿನಕಾಯಿ ಇರ್ತದೆ ಅಲ್ವಾ? ಸೊ ನಿನ್ನೆ ಪೂಜೆ ಮಾಡಿ ಇರುತ್ತೆ, ಅದನ್ನು ಉಪಯೋಗಿಸಿ ನಾವೊಂದು ನಾರಿಯಲ್ಕ ಬರ್ಫಿ, ಅಂದ್ರೆ ಸುಲಭದಲ್ಲಿ ಪಟ ಆಗಬೇಕು. ಈಗ ದೀಪಾವಳಿ ದಿವಸ ಹೆಚ್ಚು ಹೊತ್ತು ಕಿಚನ್ ಅಲ್ಲಿ ಇರ್ಲಿಕ್ಕಿಲ್ಲ. ಖಂಡಿತ. ಇವತ್ತಂತೂ ತುಂಬಾ ಬಗೆಯ ರೆಸಿಪೀಸ್ ಮಾಡೋದಕ್ಕೂ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಬಲಿಪಾಡ್ಯಮಿ ದಿವಸ ಹಬ್ಬದ ಊಟವನ್ನು ಕೂಡ ಮಾಡುವಂತ. ಹಳ್ಳಿಗಳಲ್ಲೆಲ್ಲ ತುಂಬಾ ಏನ್ ಹೇಳಿದ್ರೆ ಆ ಗದ್ದೆಗೆ ಹೋಗಿ ಸಂಜೆ ಹೊತ್ತಿನಲ್ಲಿ ಬಲಿಯನ್ನು ಕರೆಯುವುದು, ಅದಕ್ಕೆಲ್ಲ ಕ್ರಮಗಳನ್ನೆಲ್ಲ ಬೆಳಗಿನ ಹೊತ್ತಿನ ನಮ್ಮದೇ ಶುರು ಮಾಡ್ತಾರೆ. ಹೌದು. ಸೊ ನಾವು ಇಲ್ಲಿ ಚಿಕ್ಕದಾಗಿ ಮಾಡ್ಕೊಳ್ಳುವಂತ. ಸೊ ಹೇಗೆ ನಾರಿಯಲ್ ಬರ್ಫಿ? ಹೌದು. ಒಂದೀಗ ಬಾಣಲ್ಲಿ ಇಟ್ಕೊಳ್ಳೋಣ. ಅದು ಬಿಸಿ ಆಗ್ತಾ ಇರುವಾಗಲೇ ಸಣ್ಣದ್ರಲ್ಲಿ ಇಡಿ. ಸಿಮ್ಮಲ್ಲಿ
ಇದನ್ನು ಸ್ವಲ್ಪ ಒಂದು ಕಪ್ಪಷ್ಟು ನಾನು ತೆಂಗಿನ ತುರಿ ತಗೊಂಡಿದ್ದೇನೆ. ಅಥವಾ ನಾವು ಸ್ಕ್ರೇಪ್ ಮಾಡಿಕೊಂಡು ಸಹ ತೆಂಗಿನ ಇದನ್ನು ಕೆಲವರಿಗೆಲ್ಲ ಕಪ್ಪು ಬರಬಾರ್ದು ಹೇಳ್ತಾರೆ, ಆದರೆ ಆ್ಯಕ್ಚುಲಿ ಕಪ್ಪಲ್ಲಿ ತುಂಬ ಏನುಂಟು ಹೆಲ್ದಿ ಅಂಶಗಳು ಇರ್ತದೆ ಅಂತೆ. ಆದರೆ ನಾನು ಸಹ ಸಾಧಾರಣ ಹೆರಿಯುವಾಗ ಕಪ್ಪು ಇಲ್ಲದ ಹಾಗೆ ಹೆರಿದಿದ್ದೇನೆ, ಬಟ್ ಸ್ವಲ್ಪ ಉಂಟು ಅದರಲ್ಲಿ. ಇಲ್ಲದಿದ್ರೆ ಕಪ್ಪಿನ ಭಾಗವನ್ನು ಸುರಿಗೆ ತೆಗೆದು ಅದನ್ನು ಸ್ಕ್ರೇಪರಲ್ಲಿ ತುರಿದ್ರೂ ಆಗ್ತದೆ. ಈಗ ನಾನು ಹೀಗೆ ಮಾಡಿ ಸ್ವಲ್ಪ ಒಂದು ಮಿಕ್ಸಿಯಲ್ಲಿ ಒಂದು ರೌಂಡ್ ಒಂದೇ, ತುಂಬ ಇದಾಗಬೇಕಂತಿಲ್ಲ. ಸೊ ಹಾಗೆ ಡೈರೆಕ್ಟ್ ಆಗಿ ಅಲ್ಲ, ಸ್ವಲ್ಪ ಒಂದೇ ರೌಂಡ್, ಹೆಚ್ಚು ಬೇಡ. ನಾನು ತುರಿಯುವಾಗಲೇ ಸಣ್ಣದಾಗಿ ತುರಿದಿದ್ದೇನೆ ಇದನ್ನು. ಸೊ ಒಂದು ರೌಂಡ್ ಮಾತ್ರ, ಒಂದೇ ರೌಂಡ್. ಈಗ ಇದು ಬಿಸಿ ಆಗಿದೆ. ಇದು ಬಿಸಿ ಆಗ್ತಾ ಬಂದಿದೆ. ಈಗ ನಾನು ಇದಕ್ಕೆ ತುಪ್ಪ ಹಾಕ್ತಾ ಇದ್ದೇನೆ. 1 ಸ್ಪೂನಷ್ಟು ತುಪ್ಪ ಹಾಕ್ತಿದ್ದೇನೆ. ಇದರಲ್ಲಿ ಇನ್ನು ಇದನ್ನು ಇದಕ್ಕೆ ಹಾಕ್ಕೊಳ್ಳಿ. ತುಪ್ಪದಲ್ಲಿ ಹುರ್ಕೊಳ್ಳುವ, ಸ್ವಲ್ಪ ಹುರ್ಕೊಳ್ಳುವ. ಇಲ್ಲಿ ಮೇನ್ ಇಲ್ಲಿ ಇರೋದು ಸ್ವಲ್ಪ ಸಿಮ್ಮಲ್ಲಿ ನಾವು ಸ್ವಲ್ಪ, ಯಾಕೆಂದರೆ ಇದು ಏನು ಸೀದು ಹೋಗಬಾರ್ದು. ಇವತ್ತು ನಾನು ಇದು ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಮಾಡ್ತಾ ಇದ್ದೇನೆ. ಆದರೆ ಕೆಲವರು ಏನು ಮಾಡ್ತಾರೆ ಹೇಳಿದರೆ ಅದರಲ್ಲಿ ಸಹ ಮಾಡ್ಬೋದು, ಮಲಾಯಿ ಹಾಕಿ ಸಹ ಮಾಡ್ಬೋದು. ಆಗ ಸಕ್ಕರೆ ಯೂಸ್ ಮಾಡಬೇಕಾಗ್ತದೆ, ಇಲ್ಲದಿದ್ದರೆ ಕೋವಾ ಯೂಸ್ ಮಾಡ್ಬೋದು. ಇದನ್ನು ಬೇರೆ ಬೇರೆ ಥರದಲ್ಲಿ. ಸೊ ನಾವು ಕೊಬ್ಬರಿ ಮಿಠಾಯಿ ಅಂತ ಹೇಳ್ತೀವಲ್ಲ, ಅದೇ ಸ್ವಲ್ಪ ಅದೇ ಅಂತ ಹೇಳ್ಬೋದು. ಬಟ್ ಇದು ಕೊಬ್ಬರಿ ಮಿಠಾಯಿ ಅಲ್ಲ, ಬರ್ಫಿ. ಸೊ ಅದರದ್ದು ಒಂದು ಟೇಸ್ಟ್ ಇರುತ್ತೆ. ಒಂದು ಟೇಸ್ಟ್ ಬೇರೆ. ಕಂಡೆನ್ಸ್ ಮಿಲ್ಕ್ ಹಾಕುವಾಗ ಅದು ತುಂಬ ಸ್ವೀಟ್ ಅಲ್ಲ, ಅದರಿಂದಾಗಿ ಅದಕ್ಕೆ ನಾವು ಸಕ್ಕರೆ ಹಾಕಬಾರ್ದು ಅಂತ. ಆದರೆ ಮತ್ತೆ ಯಾರಿಗಾದ್ರೂ ತುಂಬ ಸ್ವೀಟ್ ಇಷ್ಟಪಡುವವರು ಸ್ವಲ್ಪ ಅತಿಯಾದರೂ ಅಮೃತವೂ ವಿಷ. ಅದೌದು. ಇದು ಎಷ್ಟೊತ್ತು ಹೀಗೆ ಸ್ವಲ್ಪ ಅಂದ್ರೆ ಇದರಲ್ಲಿ ಇರುದೇ ಹುರಿಯುವುದರಲ್ಲಿ ಇರುದು, ಬೇರೆ ಏನಿದ್ರಲ್ಲಿ ಕೆಲಸ ಬೇರೆ ಹೆಚ್ಚಿಲ್ಲ. ಅಂದ್ರೆ ಅದರ ಮಾಯಿಶ್ಚರ್ ಹೋಗೋವರೆಗೂ ಹುರಿಯುವುದು. ಈಗ ನೀವು ತೆಂಗಿನ ತುರಿ ತಗೊಂಡು ಅದು ಮಾಯಿಶ್ಚರ್ ಹೋಗೋವರೆಗೂ ನಾವು ಹುರಿತಾ ಇದ್ದೀವಿ. ಅದರ ಬದಲು ಕೊಬ್ಬರಿ ತುರಿಯನ್ನ ಹಾಕಿ ಮಾಡಬಹುದಾ? ಮಾಡಬಹುದು, ಮಾಡಬಾರ್ದಂತ ಏನಿಲ್ಲ. ಅದು ಅದರದ್ದು ಸ್ವಲ್ಪ ಟೇಸ್ಟ್ ಇನ್ನೊಂದು ರೀತಿಯಲ್ಲಿ ಬರ್ತದೆ. ಸ್ವಲ್ಪ ತುರಿ ಡ್ರೈ. ಹೌದು. ಈಗ ನಾನು ನೋಡಿ 5 ನಿಮಿಷದಷ್ಟು ಹುರಿದೆ ನಾನು. ಈಗ ಈ ಕಂಡೆನ್ಸ್ ಮಿಲ್ಕ್ ಇದರಲ್ಲಿ ನಾವು ನಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಅದರ ಪ್ರಕಾರ ಹಾಕುದು ನಾವು. ಈಗ ನಾನೇನು ಮಾಡ್ತೇನೆ, ಡೈರೆಕ್ಟ್ ಹಾಕ್ತಾ ಇದ್ದೇನೆ ನಾನು. ಆಕ್ಚುಲಿ 1 ಕಪ್ಪಿಗೆ ಅರ್ಧ ಕಪ್ಪಿನಷ್ಟು ಕಂಡೆನ್ಸ್ ಮಿಲ್ಕ್. ತುಂಬಾ ಸ್ವೀಟ್ ಬೇಕಿದ್ರೆ 3/4 ಕಪ್ ಸಹ ಹಾಕ್ಬೋದು. ನೀವು ಉಳಿಸಿದ್ರು ಪರವಾಗಿಲ್ಲ, ನಾವು ಹಾಗೆ ತಿಂತೀನಿ. ಅಂದ್ರೆ ಅದು ಅಷ್ಟು ಟೇಸ್ಟ್ ಆಗಿರುತ್ತೆ. ಕರೆಕ್ಟ್. ಈಗ ಸಾಧಾರಣ ನಾನು ಅರ್ಧದಷ್ಟು ಹಾಕ್ತಾ ಇದ್ದೇನೆ. ಕೆಲವು ಸರಿ ತುಂಬಾ ಸ್ವೀಟ್ ತಿನ್ನೋ ಆಸೆ ಏನಾದರೂ ಆದ್ರೆ ಹಾಗೆ ಹೋಗಿ ತಗೊಂಡು 1 ಸ್ಪೂನ್ ಸ್ವೀಟ್ ತಿಂದೆ ಅಂತ ಹೇಳಿ. ಆಕ್ಚುಲಿ ಸಕ್ಕರೆ ಪಾಕ ಎಲ್ಲ ಆದ್ರೆ ಪಾಕ ಬರಬೇಕು. ಪಾಕ ಆಗದೆ ಮಿಲ್ಕ್ ಅನ್ನು ಪಾಕ ಮಾಡಿ ಇಟ್ಟದಂದ್ರೆ ಬೇಗ ಆಗುತ್ತೆ. ಅದಕ್ಕೆ ನಾನು ಹೇಳಿದೆ ಇವತ್ತು ದೀಪಾವಳಿ ಅಲ್ಲ, ತುಂಬಾ ಕೆಲಸ ಮಾಡುದು ಬೇಡ ಹೇಳಿ. ಪ್ರಮಾಣ ಮಾತ್ರ ಅಷ್ಟು, 1 ಕಪ್ ತೆಂಗಿನ ತುರಿಗೆ ಅರ್ಧ ಕಪ್ನಷ್ಟು ಕಂಡೆನ್ಸ್ ಮಿಲ್ಕ್. ಹೀಗಿರುವಾಗ ಇನ್ನೀಗ ಏಲಕ್ಕಿ ನಾವು ರೆಡಿ ಮಾಡಿಕೊಳ್ಳೋಣ. ಆಕ್ಚುಲಿ ಗದ್ದೆ ಎಲ್ಲ ಇರುವವರಿಗೆ ತುಂಬಾ ಸಂಭ್ರಮ ಈ ದಿನ. ಬಲಿಯನ್ನು ಕರೆಯುವಂತ ಬೆಳಿಗ್ಗೆ ಎಲ್ಲ ಸ್ವಲ್ಪ ಪ್ರೋಸೆಸ್ ಇದೆ. ಬೆಳಿಗ್ಗೆ ಅವರಿಗೆ ಸ್ವಲ್ಪ ಇದರದ್ದು ಯಾವ್ದದ್ದು ಮುಳ್ಳು ಸೌತೆಯ ಇದು ಮಾಡ್ಲಿಕ್ಕುಂಟು, ಅಲ್ಲ ಅಡ್ಡೆ, ಇಡ್ಲಿ ಟೈಪಿನಲ್ಲಿ ಅಡ್ಡೆ ಮಾಡ್ಲಿಕ್ಕುಂಟು. ಮತ್ತೆ ದನಗಳಿಗೆಲ್ಲ ಗೋಪೂಜೆಯ ಸಂಭ್ರಮದಲ್ಲಿ. ಹೌದು, ಇವತ್ತಿನ ದಿವಸ ಗೋಪೂಜೆ ಮಾಡಿ ಗೋಗಳಿಗೆ ಮುಂಚೆ ನಮ್ಮ ಮನೆಯಲ್ಲಿ ದನಗಳಿದ್ದವು, ಅವಳನಿಗೆ
ಸ್ನಾನ ಮಾಡಿಸುದೇನು, ಮತ್ತೆ ಅವುಗಳಿಗೆ ಇದರಲ್ಲಿ ಶೇಡಿಯ ಇದರಲ್ಲಿ ಇದು ಕೊಡುದೇನು ಅದೆಲ್ಲ ಇತ್ತು. ಅಂದ್ರೆ ಅದಕ್ಕೆ ಕಲರ್ ಕಲರ್ ಹಾಕುದು. ನಮ್ಗೆ ಎಲ್ಲ ಹೇಗೆ ಹೊಸ ಬಟ್ಟೆ ಇರುತ್ತೋ ಅವುಗಳಿಗೆ ಆ ರೀತಿಯಾಗಿ ದನಗಳಿಗೆ ಅದನ್ನ ಕಲರ್ಫುಲ್ ಮಾಡೋದನ್ನ ಇನ್ನು ಕಲರ್ಫುಲ್ ಮಾಡುವಂತದ್ದು. ಹೌದು. ಓಕೆ ನೋಡಿ, ಇದೀಗ ಒಂದು ಹದಕ್ಕೆ ಬಂದಿದೆ. ಹೆಚ್ಚು ಇದು ಡ್ರೈ ಆಗಬಾರ್ದು, ಯಾಕಂದ್ರೆ ಆಲ್ರೆಡಿ ಇದು ಪಾಕ ಬಂದ ಕಂಡೆನ್ಸ್ ಮಿಲ್ಕ್ ಹೇಳಿದ್ರೆ ಪಾಕ ಮಾಡಿದಂತ ಮಿಲ್ಕ್ ಹೇಳುವ. ನನಗೆ ಸಾಕು, ಇದು ಆಫ್ ಮಾಡಿ ಈಗ ಇನ್ನು ಏಲಕ್ಕಿ ಹಾಕಿ ಒಂದು ಪಾತ್ರೆಗೆ ಪ್ಲೇಟಿಗೆ ಹೌದು, ಪ್ಲೇಟಿಗೆ ತುಪ್ಪ ಸವರಿದ ಪ್ಲೇಟಿಗೆ ಹಾಕೊಳ್ಳೋದು. ಈಗ ಕೊನೆಯದಾಗಿ ಏಲಕ್ಕಿ ಹಾಕ್ತಾ ಇದ್ದೇನೆ. ಸೊ ಎಲ್ಲ ಆಫ್ ಮಾಡಿದ ನಂತರ ಲಾಸ್ಟಿಗೆ ಇದನ್ನು ಈ ಒಂದು ಪ್ಲೇಟಿಗೆ ತುಪ್ಪ ಸವರಿ ಇಟ್ಕೊಳ್ಳೋಣ. ಆ ಬಟರ್ ಪೇಪರ್ ಇದ್ರೆ ಸಾಕ್ತದೆ. ಅದು ಇದೀಗ ನಾನು ಅರ್ಧ ತೆಂಗಿನ ಹೋಳಿನಲ್ಲಿ ಮಾಡಿದ್ದು. ಮಾಡುವಾಗ ನಾವು ಒಂದು 2 ತೆಂಗಿನಕಾಯಿ ಇಟ್ಟು ಮಾಡಿದ್ರೆ ತುಂಬಾ ತುಂಬಾ ಬರ್ತದೆ. ಇದೀಗ ನಮ್ಮಿಬ್ಬರಿಗೆ ಮಾತ್ರ ಅಲ್ವಾ? ಈ ಡ್ರೈ ಫ್ರೂಟ್ಸ್ ಅನ್ನು ಇದರ ಮೇಲೆ ಹಾಕಿ ಪುನಃ ಅದನ್ನು ನಾನು ಮತ್ತೆ ಪುನಃ ಪ್ರೆಸ್ ಮಾಡ್ಕೊಳ್ಳೋದು. ಸೊ ಇದು ಎಲ್ಲ ಮೊದಲೇ ಮಾಡಿ ಇಟ್ಕೊಂಡ್ರು ಕೂಡ ಆ ದಿನಕ್ಕೆ ಒದ್ದಾಡಬೇಕು ಅಂತ ಇಲ್ಲ. ಇದನ್ನು ಒಂದು ನಾವು 4-5 ದಿವಸ ಇಡ್ಬೋದು, ಏನಾಗುದಿಲ್ಲ. ಮೊದಲೇ ಮಾಡಿಕೊಂಡಿಡ್ಬೋದು. ಈ ಬಾಂಬೆಯಲ್ಲೆಲ್ಲ ಬಾರಿ ಫೇಮಸ್ ಅಲ್ಲ ಈ ಸ್ವೀಟ್ಸ್ ಮಾಡುದು ಹೇಳಿದ್ರೆ, ಇವನ್ ಬೆಂಗಳೂರು ಸಹ ಅಂತ ಕಾಣ್ತಲ್ಲ ಎಲ್ಲ. ಅಂದ್ರೆ ಹಬ್ಬಕ್ಕೆ ಒಂದು ಸ್ವೀಟ್ಸ್ ಮಾಡಿದ್ರೇನೆ ಅದು ಒಂಥರ ಹಬ್ಬದ ಕಡೆ ಗೊತ್ತಾಗೋದು. ಹೌದು. ಏನು ಎಲ್ರು ಅದರಲ್ಲೂ ಕೂಡ ಮನೆಯವರೆಲ್ಲ ಒಟ್ಟಿಗೆ ಸೇರ್ಕೊಂಡು ಮಾಡ್ತಾ ಇರುವಾಗ ಆ ಒಂದು ಗಜಿ ಬಿಜಿ ಎಲ್ಲ ದೀಪಗಳನ್ನು ತೊಳೆಯುವುದು, ಪಾತ್ರೆಗಳನ್ನು ತೊಳೆಯುವುದು, ಆವತ್ತಿನ ದಿನ ದೀಪಾವಳಿ ಬರ್ಲಿಕ್ಕೆ ಒಂದು 10 ದಿವಸ ಇರುವಾಗಲೇ ಶುರು ಆಗ್ತದೆ ಎಲ್ಲ ಮನೆ ಎಲ್ಲ ಕ್ಲೀನಿಂಗ್ ಎಲ್ಲವೂ ಕೂಡ. ಲಕ್ಷ್ಮಿಯನ್ನ ನಾವು ಒಳಗೆ ಕರೆಸ್ಕೊಳ್ಬೇಕಾದ್ರೆ ಹೌದು. ಇದು ಈಗ ಇನ್ನು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ ಮೇಲೆ ಇದನ್ನು ಕಟ್ಟಿಂಗ್ ಮಾಡುವ ನಾವು. ಓಕೆ. ಸೊ ಕಟ್ ಹಾಕಿ ಸಹ ಇಡ್ಬೋದು. ನಾವು ಒಂದು ಚೂರು ಇದ್ರೆ ನಾವು ಕಟ್ ಹಾಕಿ ಇಟ್ಕೊಳ್ಳೋಣ. ಸಾಕಾ? ಮಾರ್ಕ್ ಮಾಡಿ ಇಟ್ಕೊಂಡ್ರು ಲಾಸ್ಟ್ಗೆ ಅದನ್ನು ಪೀಸಸ್ ಆಗಿ ಅಂದ್ರೆ ಸರಿ ಪೀಸ್ ಬರ್ಬೇಕಂದ್ರೆ ತಣ್ಣಗಾಗಬೇಕು. ಸೊ ತಣ್ಣಗಾದ ನಂತರ ಶೇಪ್ಸ್ ಏನಾಗುತ್ತೆ. ಈಗ ಸ್ವಲ್ಪ ತಣ್ಣಗಾಗ್ಲಿ. ಓಕೆ. ಸೊ ನಾವು ಇದನ್ನ ನೆಕ್ಸ್ಟ್ ರೆಸಿಪಿ ಆಗುವಾಗ ಇದು ಖಂಡಿತವಾಗಿ ರೆಡಿ ಆಗ್ತದೆ. ಕೊಕೊನಟ್ ಬರ್ಫಿ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಸ್ವೀಟ್ಸ್ ಅಂದರೆ ಸ್ವಲ್ಪ ನಂದು ವೀಕ್ನೆಸ್. ಸೊ ನೀವು ಈ ಥರ ಎಲ್ಲ ಫುಲ್ ಕಂಡೆನ್ಸ್ಡ್ ಮಿಲ್ಕ್ ಎಲ್ಲ ಹಾಕಿ ನಾನು ಮಾಡಿಕೊಟ್ರೆ ಸೊ ಸ್ವಲ್ಪ ಕಷ್ಟ ಆಗುತ್ತೆ. ಒಂದು ದೀಪಾವಳಿ ದಿವಸ ಒಂದು ಪೀಸ್ ತಿನ್ಬೋದಲ್ಲ. ಒಂದು ಅಂತ ಹೇಳಿದ್ರೆ ಅದು 2 ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಿಸಿಯಾದಂತಹ ಕೋಕೋನಟ್ ಬರ್ಫಿ ತುಂಬ ಟೇಸ್ಟಿಯಾಗಿರುತ್ತೆ. ಯಾಕೆಂತ ಹೇಳಿದ್ರೆ ಅದಕ್ಕೆ ಹಾಕಿರುವಂಥ ಒಂದು ಇಂಗ್ರೀಡಿಯೆಂಟ್ಸಲ್ಲೇ ಗೊತ್ತಾಗ್ತಾ ಇದೆ. ಸೊ ತೆಂಗಿನ ತುರಿ ಕೂಡ ಇದೆ, ಅದಕ್ಕೆ ಕಂಡೆನ್ಸ್ ಮಿಲ್ಕ್ ಹಾಕಿದ್ದಾರೆ ಅಂತ ಹೇಳಿದರೆ ಈಗಲೇ ಬಾಯಲ್ಲೆಲ್ಲ ನೀರು ಬರ್ತಾ ಇದೆ. ಸಖತ್ತಾಗಿರ್ಬೋದು. ಯಾವ ರೀತಿಯಾಗಿ ತಯಾರಿಸಿದ್ರು ಮತ್ತೊಮ್ಮೆ ನೋಡಿ. ನಾರಿಯಲ್ ಬರ್ಫಿ ತಯಾರಿಸುವ ವಿಧಾನ. ಮೊದಲು 1 ಕಪ್ ತೆಂಗಿನ ತುರಿಯನ್ನು ಸ್ವಲ್ಪ ತರಿತರಿಯಾಗಿ ರುಬ್ಬಿಕೊಂಡು ಸಣ್ಣ ಉರಿಯಲ್ಲಿ ತೇವಾಂಶ ಹೋಗುವವರೆಗೂ ಹುರಿಯಿರಿ. ನಂತರ ಅರ್ಧ ಕಪ್ ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಗಟ್ಟಿಯಾಗುವವರೆಗೂ ಹುರಿಯುತ್ತಾ ಬೇಯಿಸಿ. ಏಲಕ್ಕಿ ಹಾಕಿ ಮಗುಚಿಕೊಳ್ಳಿ. ಆನಂತರ ತುಪ್ಪ ಸವರಿದ ತಟ್ಟೆಗೆ ಹಾಕಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಚೂರುಗಳನ್ನು ಹಾಕಿ ಬೇಕಾದ ಆಕಾರದಲ್ಲಿ ತುಂಡು ಮಾಡಿಕೊಳ್ಳಿ. ಈಗ ರುಚಿಕರವಾದ ನಾರಿಯಲ್ ಬರ್ಫಿ ರೆಡಿ. ಕೋಕೋನಟ್ ಬರ್ಫಿ ಏನೋ ರೆಡಿ ಆಗಿದೆ, ಬಟ್ ತಣ್ಣಗಾಗಬೇಕು. ಟೇಸ್ಟ್ ನೋಡ್ಬೇಕಂತ ಹೇಳಿದರೆ ಸ್ವೀಟ್ಸ್ ಹೆಚ್ಚಾಗಿ ತಣ್ಣಗಾದ ನಂತರವೇ ಅದನ್ನು ಟೇಸ್ಟ್ ನೋಡಿದ್ರೆ ಉತ್ತಮ. ಸೊ ನೆಕ್ಸ್ಟ್ ರೆಸಿಪಿ ಯಾವುದು ಏನೂ ಗೊತ್ತಿಲ್ಲ, ಬಟ್ ಎರಡೂ ಕೂಡ ಸ್ವೀಟ್ಸ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಸ್ವೀಟ್ ನೋಟಲ್ಲೇ ಸ್ಟಾರ್ಟ್ ಮಾಡಿದ್ವಿ, ನೆಕ್ಸ್ಟ್ ಕೂಡ ಸ್ವೀಟ್ ನೋಟಲ್ಲೇ ಇರುತ್ತೆ. ಸೊ ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್.
ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು. ಹಬ್ಬದ ಪ್ರಯುಕ್ತ ಸಿಹಿ ಆದಂಥ ಖಾದ್ಯಗಳು ತಯಾರಾಗ್ತಾ ಇದೆ. ಅದರಲ್ಲೂ ಕೂಡ ಒಂದಂತೂ ನಾವು ಕೋಕೋನಟ್ ಬರ್ಫಿ ಅಂತ ಏನು ಹೇಳ್ತೀವಿ ಅದು ರೆಡಿ ಆಗಿದೆ. ನೆಕ್ಸ್ಟ್ ಯಾವ ಸ್ವೀಟ್ ರೆಸಿಪಿ ಬನ್ನಿ ಕೇಳೋಣ. ಎಸ್ ಮೇಡಮ್, ಈಗ ಯಾವ ಸ್ವೀಟ್ ರೆಸಿಪಿ? ಈಗ ಒಂದು ಶಂಕರ್ ಪೋಳಿ ಹೇಳಿ. ತುಕುಡಿ ಸೊ ಸ್ವೀಟ್ ತುಕುಡಿ ಅದನ್ನು ಖಾರದಲ್ಲಿ ಮಾಡ್ಬೋದು. ಬಟ್ ನಾವು ದೀಪಾವಳಿ ಅದರಿಂದ ನಾನು ಇವತ್ತೆಲ್ಲ ಸ್ವೀಟಲ್ಲೇ ಇದ್ದೇನೆ. ಸೊ ಇದನ್ನ ಡಬ್ಬದಲ್ಲಿ ಹಾಕಿಟ್ರೆ ಹೋಗ್ತಾ ಬರ್ತಾ ಒಂದೊಂದೇ ಹಾಗೆ ಬಾಯಿಗೆ ಹಾಕೊಳ್ತಾ ಇರ್ಬೋದು. ಹೌದು, ಸೂಪರ್. ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟಿಗೆ ಸ್ವಲ್ಪ ನಾವು ಎಣ್ಣೆ ಬಿಸಿಗೆ ಇಟ್ಕೊಳ್ಳೋಣ ಮೊದಲು, ಸ್ವಲ್ಪ ನನಗೆ ಅದಕ್ಕೆ ಸೇರಿಸಲಿಕ್ಕೆ. ಸೊ ಗ್ಯಾಸ್ ಆನ್ ಮಾಡಲಿಯಾ? ಆನ್. ಸೊ ನಿಮ್ಗೆ ಗೊತ್ತೇ ಇರುವ ಹಾಗೆ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕು ಬಿಸಿ ಆಗ್ತಾ ಇರುವಾಗ ಹಾಗೆ ಬೌಲ್ ತಗೊಳ್ಳೋಣ. ತುಂಬ ಬಿಸಿ ಆಗಬೇಕಾ? ಸ್ವಲ್ಪ ಬಿಸಿ ಆಗಬೇಕು, ಸ್ವಲ್ಪ. ಇನ್ನೊಂದು ಸ್ಪೂನ್ ಕೊಡ್ತೀರಾ? ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೇನೆ. ಚಿಟಿಕೆಯಷ್ಟು ಉಪ್ಪು. ಮತ್ತೆ ಇದು ಮೈದಾದಿಂದ, ಇದನ್ನು ಗೋಧಿ ಹುಡಿಯಲ್ಲಿ ಸಹ ಮಾಡ್ಬೋದು. ಆದರೆ ಸ್ವಲ್ಪ ಮೈದಾ ಆರೋಗ್ಯಕ್ಕೆ ಉತ್ತಮ ಅಲ್ಲ, ಆದರೂ ಹಬ್ಬ ಹರಿದಿನಕ್ಕೆ ನಡೆಯುತ್ತೆ. ಹೇಗೆ ಸ್ವೀಟ್ ನಡೀತದೆ ಹಾಗೆ ಇದನ್ನು ಹಾಕ್ಕೊಳ್ತಿದ್ದೇನೆ, ಒಂದು ಬೌಲ್ನಷ್ಟು. ಮತ್ತೆ ಅದಕ್ಕೆ ಒಂದು 3 ಸ್ಪೂನಿನಷ್ಟು ಚಿರೋಟಿ ರವೆ, ಆಮೇಲೆ ಸ್ವಲ್ಪ ತುಪ್ಪ, 1 ಸ್ಪೂನ್ನಷ್ಟು ತುಪ್ಪ ಹಾಕಿ. ಯಾಕೆಂದ್ರೆ ನಾವೀಗ ತುಪ್ಪದಲ್ಲಿ ಮಾಡ್ಬೋದು ಎಣ್ಣೆ ಬದಲು, ಅದು ಒಳ್ಳೇದಾಗ್ತದೆ. ಬಟ್ ಇದು ಬ್ಲೆಂಡ್ ಒಳ್ಳೇದಾಗುತ್ತೆ. ಸಾಕು. ಇದರಲ್ಲೊಂದು 2-3 ಸ್ಪೂನ್ನಷ್ಟು ಹಾಕೊಳ್ಳೋಣ. ಸೊ ಅದನ್ನು ಹಾಕೊಳ್ಳೋಣ. ಓಕೆ, ಹಾಕ್ಲಾ? ಒಂದು ಸಾಕು ಅಂತ, ಸಾಕು. ಸ್ಪೂನ್ ಆಯ್ತು, ಸಾಕು. ಈಗ ಇದು ಬಿಸಿ ಉಂಟು. ಅಂದರೆ ಈ ರೀತಿ ಮಾಡಿಕೊಂಡ್ರೆ ಕ್ರಿಸ್ಪ್ ಬರುತ್ತೆ. ಕ್ರಿಸ್ಪಿ, ಅದಕ್ಕೋಸ್ಕರ ಮಾಡೋದು. ಸ್ವಲ್ಪ ತುಪ್ಪದ ಪರಿಮಾಣ ಬರಬೇಕಿದ್ರೆ 1-2 ಸ್ಪೂನ್ ತುಪ್ಪ ಹಾಕೊಳ್ಳೋದು. ತುಪ್ಪದಲ್ಲಿ ಹೀಗೆ ಹಾಕ್ಕೊಂಡು ಮಾಡ್ಬೋದು, ಬಿಸಿ ಮಾಡಿಕೊಂಡು ಮಾಡ್ಬೋದು. ಹೀಗೆ ಬಂದರೆ ಆಯಿತು. ಸೊ ಅಷ್ಟು ತುಪ್ಪ ಅಥವಾ ಎಣ್ಣೆ ಅದಕ್ಕೆ ಬೇಕು. ಒಂದು ಹಿಡಿ, ಒಂದು ಮುಷ್ಟಿ ಇಡುವಾಗ ಹಾಗೆ ಗಂಟು ಬರಬೇಕು. ಹೌದು. ಈಗ ಇನ್ನು ಸ್ವಲ್ಪ ಹಾಲು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಸಿಹಿ ಅಂತ ಹೇಳಿದ್ರಿ, ಸಿಹಿ ಅದಕ್ಕೇನು ಸಕ್ಕರೆ ಹಾಕೊಳ್ಳೋದಾ ಅಥವಾ ಸಕ್ಕರೆನೇ ಹಾಕ್ಲಿಕ್ಕೆ? ಸಕ್ಕರೆ ಹುಡಿ, ಇದು ಈಗ ನಾನು ಏಲಕ್ಕಿ ಮತ್ತು ಸಕ್ಕರೆಯನ್ನು ಹುಡಿ ಮಾಡಿಟ್ಟುಕೊಂಡಿದ್ದೇನೆ. ಓಕೆ. ಇದನ್ನು ಎಷ್ಟು ಸ್ವೀಟ್ ನಮಗೆ ತುಂಬ ಸ್ವೀಟ್ ಬೇಕಿದ್ರೆ ತುಂಬಾ ಹಾಕೊಳ್ಬೋದು. ಓಕೆ. ಕಡಿಮೆ ಸ್ವೀಟ್ ಆದ್ರೆ, ಹದ ಸ್ವೀಟ್ ಆದ್ರೆ, ಇದೆಲ್ಲ ಹದ ಸ್ವೀಟೇ ಬೆಸ್ಟ್. ಹೌದು. ಅದರಿಂದಾಗಿ ನಾನು ಇದನ್ನೊಂದು ಈ ಅರ್ಧ ಬೌಲಿನಷ್ಟು, ಇದರಲ್ಲಿ ಅರ್ಧ ಬೌಲಿನಷ್ಟು ಸ್ವೀಟನ್ನು ಹಾಕ್ಕೊಡ್ತೇವೆ. ಏಲಕ್ಕಿಯ ಸುವಾಸನೆ ನೋಡಿ, ಇದರಲ್ಲಿ ಒಳ್ಳೆ ಪರಿಮಳ ಬರ್ತಾ ಇದೆ. ಸೊ ಇದು ಎಣ್ಣೆ ಸಾಕಲ್ವಾ? ಸಾಕು. ಸೊ ಹಾಗಾದ್ರೆ ಇದು ಮತ್ತೆ ಎಲ್ಲ ಕಲಸಿ ಇಟ್ಟು ಒಂದು 15 ಮಿನಿಟ್ಸ್ ಇಡಬೇಕಾಗ್ತದೆ ಇದನ್ನು. ಹೌದು, ಯಾಕೆ ಹೇಳಿದ್ರೆ ಇದರಲ್ಲಿ ನಾವು ಚಿರೋಟಿ ರವೆ ಹಾಕ್ತಾ ಇದ್ದೇವಲ್ಲ, ಅದು ಸ್ವಲ್ಪ ರವೆ ಇದು ಬೇಡ. ಇದೀಗ ಹಾಲಿನಲ್ಲಿ ನಿಧಾನಕ್ಕೆ ಹಾಕ್ಕೊಂಡು ಹೇಗೆ ನಾವು ಆಟ ಮಾಡ್ತೇವೆ ಅದೇ ರೀತಿ ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕಾ ಅಥವಾ ಪೂರಿ ಹಿಟ್ಟಿನ ಹದಕ್ಕೆ? ಪೂರಿ ಹಿಟ್ಟಿನ ಹದಕ್ಕೆ ಪೂರಿ ಹಿಟ್ಟಿನ ಹದಕ್ಕೆ. ಸಪೋಸ್ ಈಗ ನಾವು ಇದು ಮಾಡಿಟ್ಟು ಅದ ಮೇಲೆ ಸ್ವಲ್ಪ ಗಟ್ಟಿ ಆದ್ರೆ ಚೂರು ಅದೇ ಹಾಲನ್ನೇ ಸ್ವಲ್ಪ ಹಾಕೊಂಡು ಇದು ಮಾಡ್ಬೋದು, ಅಥವಾ ಮಾಡ್ಬೋದು. ಅಥವಾ ಮೆದು ಆದ್ರೆ ಸ್ವಲ್ಪ ಮೈದಾ ಹಾಕೊಂಡು ವಯಸ್ಸ ವರ್ಷ.
ಆಕ್ಚುಲಿ ಈಗ ಎಷ್ಟು ಮಾಡಿದ್ರು ಎಲ್ಲವೂ ಕೂಡ ಸುಲಭ ಆಗ್ತಾ ಇದೆ ಅಂತ ಹೇಳಿದ್ರೆ ಇನ್ನಷ್ಟು ಸುಲಭವಾಗಿ ಎಲ್ಲರೂ ಮಾಡೋದಕ್ಕೆ ಇಷ್ಟಪಡ್ತಾರೆ. ಎಲ್ಲ ಅಂಗಡಿಯಿಂದ ತಂದು ಬರೀ ಪ್ಯಾಕೆಟ್ ಕಟ್ ಮಾಡಿ, ಬಟ್ ಮನೆಯಲ್ಲೇ ಮಾಡಿದ್ರೆ ಅದರ ಒಂದು ಸಂತೋಷವೇ ಬೇರೆ, ಅದರ ರುಚಿಯೇ ಬೇರೆ. ಮತ್ತೆ ಅದ್ರಲ್ಲಿ ಯಾವಾಗ್ಲೂ ಅಷ್ಟೇ, ನಾವು ಮನೇಲಿ ಏನೇ ಮಾಡಿದ್ರು ಕೂಡ ಈ ಹಬ್ಬ ಹರಿದಿನಗಳಲ್ಲಿ ನಾವೇ ಸ್ವತಃ ಕೈಯಿಂದ ಕಿಂಚಿತ್ತು ಸ್ವಲ್ಪ ಮಾಡಿದ್ರು ಕೂಡ ಅದರ ಒಂದು ಖುಷಿನೇ ಬೇರೆ. ಹಬ್ಬ ಹರಿದಿನವೇ ಅದೊಂದು ಅದರ ವಿಷಯ, ಅದು ಇರುವುದರಿಂದಾಗಿ ನಮ್ಮ ಈ ಒಂದು ಕಲ್ಚರ್ ಉಳಿದುಕೊಂಡಿದೆ. ನಾವು ಬಿಟ್ಟು ಬಿಟ್ರೆ ಮಕ್ಕಳಿಗೆ ಏನೂ ಗೊತ್ತಿಲ್ಲ. ಖಂಡಿತ 6 ವರ್ಷದ ಆಗುವಾಗ್ಲೇ ಶುರು ಮಾಡ್ಬೇಕು. ಇವತ್ತು ಕೃಷ್ಣಾಷ್ಟಮಿ, ಯಾಕೆ ಕೃಷ್ಣ ಹುಟ್ಟಿದ್ದೇನು, ಕೃಷ್ಣನ ಕಥೆ ಏನು ಹೇಳಬೇಕು. ಚೌತಿಯ ದಿವಸ ಯಾಕೆ ಚೌತಿಯನ್ನು ಆಚರಿಸ್ತೇವೆ, ನವರಾತ್ರಿ 9 ದಿನಗಳದು ಸಿಗ್ನಿಫಿಕೆನ್ಸ್ ಏನು ಎಂಬುದನ್ನು ತಾಯಂದಿರು ಹೇಳಬೇಕು. ಓಕೆ, ಸ್ಕೂಲಿನಲ್ಲಿ ಟೀಚರ್ಸ್ನವರು ಪೋರ್ಷನ್ಗಳ ಹಿಂದೆ ಓಡ್ತಾ ಇರ್ತಾರೆ. ಕರೆಕ್ಟ್. ಇಲ್ಲಿ ಮನೆಯಲ್ಲಿದ್ರು ಮನೆಯಲ್ಲೇ ಅದನ್ನ ಶುರು ಮಾಡಬೇಕಾಗುತ್ತೆ. ಇದನ್ನೊಂದು ಒಂದು 15 ಮಿನಿಟ್ಸ್ ನಾವು ಅದನ್ನು ಮುಚ್ಚಿ ಇಟ್ಟುಕೊಳ್ಳೋಣ. ಅದಕ್ಕೆ ಮುಚ್ಚಬೇಕಾ? ಸೊ ಹಾಗಾದ್ರೆ ಇದು ನೆನೆಯುವಷ್ಟು ಹೊತ್ತು ನಾವು ಆಯಿಲ್ ಅನ್ನ ಬಿಸಿ ಆಡ್ಲಿಕ್ಕೆ ಇಡುವ. ಸೊ ನಿಮಗೆ ಗೊತ್ತೇ ಇರೋ ಹಾಗೆ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಇಲ್ಲಿ ಎಣ್ಣೆ ಬಿಸಿ ಆಗ್ತಾ ಇರಲಿ. ನಾವಿಲ್ಲಿ ಇದನ್ನು 15 ಮಿನಿಟ್ಸ್ ಆಯ್ತಲ್ಲ ಈಗ? ಸಾಕಾಗುತ್ತೆ. ಒಂದೊಂದು ಆಲ್ರೆಡಿ ಸಾಫ್ಟ್ ಬಂದಿದೆ ನೋಡಿ, ಮಿಕ್ಸ್ ಮಾಡ್ತಾ ಇರುವಾಗಲೇ ಅಲ್ಲ, ಒಳ್ಳೆ ಸಾಫ್ಟ್ ಬಂದಿದೆ. ಈ ಏಲಕ್ಕಿಯನ್ನು ಸಕ್ಕರೆ ಒಟ್ಟಿಗೆ ಮಿಕ್ಸ್ ಮಾಡಿದ್ರೆ ಅದರ ಘಮವೇ ಬೇರೆ ಅಲ್ಲ. ಖಂಡಿತ. ಹಾಗೆ ಒಂದು ಪೂರ್ತಿಯಾಗಿ ಹಾಕೊಳ್ಳೋ ಬದಲು ಆ ರೀತಿಯಾಗಿ ಪುಡಿ ಮಾಡ್ಕೊಂಡು ಹಾಕೊಂಡ್ರೆ ಇನ್ನೂ ಉತ್ತಮ. ಇದು ತುಂಬಾ ತೆಳು ಲಟಿಸ್ಲಿಕ್ಕಿಲ್ಲ, ಸಾಧಾರಣ ಒಂದು ತುಂಬಾ ತೆಳುವು ಅಲ್ಲ, ದಪ್ಪವೂ ಅಲ್ಲ. ನಾವು ಚಪಾತಿ ಹಾಗೆ ಅಲ್ಲ ಮಾಡೋದು, ಸ್ವಲ್ಪ ಇಷ್ಟು ಥಿಕ್ನೆಸ್ ಬರಬೇಕು. ಕೆಲವರೆಲ್ಲ ಚಂದ ಶೇಪ್ ಕೊಟ್ಟು ಮಾಡ್ತಾರೆ, ಕೆಲವರು ಸ್ಕೇಲ್ ಹಿಡಿದುಕೊಂಡು ಅದನ್ನು ಕರೆಕ್ಟಾಗಿ ಹೇಗಿದ್ರು ಅದು ತಿನ್ನೋದಕ್ಕೆ ಟೇಸ್ಟಿ ಆಗಿದ್ರೆ ಆಯ್ತು. ಬಟ್ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಬಿಸ್ಕೆಟ್ಸ್ ಟೈಪ್ ಬರುತ್ತೆ. ಎಣ್ಣೆ ಕೂಡ ಕಾದಿದೆ. ಈಗ ಅದರಲ್ಲಿ ಹಾಕೊಳ್ಳೋಣ. ಹಾಕೊಂಡು ಹೀಗೆ ಇಟ್ಟುಕೊಂಡು, ಯಾಕಂದ್ರೆ ಇಲ್ಲದೆ ಅಂಟ್ತದೆ ಅದು. ಒಂದಕ್ಕೊಂದು ಅಂಟಬಾರದು ಅಂತ ಹೇಳಿ ಹೀಗೆ ಇಟ್ಟುಕೊಂಡು ಇಷ್ಟನ್ನೇ ಹೀಗೆ ಇಟ್ಕೊಳ್ಳುವ. ಸುರಿದು ಅಂಟದ ಹಾಗೆ ಹೀಗೆ ಇಟ್ಟುಕೊಂಡು ಮತ್ತೆ ಕೆಳಗೆ ಹಾಕಿದರೆ ಈಗ ನೋಡಿ ಅಂಟುದಿಲ್ಲ ಅಲ್ಲ, ಹಾಗೆ ಸ್ವಲ್ಪ ಅಂಟಬಾರ್ದು ಅಂತ. ಅದನ್ನು ಮಾಡ್ತಾ ಇರಿ, ನಿಧಾನದ ಸಿಮ್ಮಲ್ಲಿ ಅದು ಕಾಯಬೇಕು. ಓಕೆ. ಸೊ ಪನ್ನೀರ್ ಪೀಸಸ್ ಅನ್ನ ನೋಡಿದಾಗೆ ಅನ್ನಿಸ್ತಾ ಇದೆ ನೋಡುವಾಗ. ದೊಡ್ಡದು ಮಾಡ್ಬೋದು ನಾವು ಕಟ್ ಮಾಡುವಾಗ, ದೊಡ್ಡ ಪೀಸಸ್ ಮಾಡಿ ಸಹ ಕಟ್ ಮಾಡ್ಬೋದು. ಓಕೆ. ಬಟ್ ಇಷ್ಟೇ ಹದ ಬೆಸ್ಟ್. ಹೌದು. ಈಗ ದೀಪಾವಳಿ ನಾವೀಗ ಆಚರಿಸುವಾಗ 3 ದಿನವಂತೂ ಪೂರ್ತಿ ಮನೆ ಸುತ್ತ ಕಾಂಪೌಂಡಲ್ಲಾಗಿರ್ಲಿ, ಮನೆ ಒಳಗೆ ಅಂದ್ರೆ ದೇವರ ಮನೆ, ದೇವರ ಕೋಣೆ ದೀಪವೇ ದೀಪ. ಮತ್ತೆ ನೆಕ್ಸ್ಟ್ ಅಂಧಕಾರದಿಂದ ಬೆಳಕಿನತ್ತ ಕೊಂಡೊಯ್ಯುವಂತಹ ಹಬ್ಬವೇ ದೀಪಾವಳಿ ಅಲ್ವಾ? ಅದಕ್ಕೋಸ್ಕರ ದೀಪದಿಂದ ಮನೆಯನ್ನ ಪೂರ್ತಿ ಅಲಂಕಾರ ಮಾಡುವಂಥದ್ದು. ಅದ್ರ ಜೊತೆಗೆ ಈ ತುಳಸಿ ಪೂಜೆವರೆಗೂ ಮನೆ ಮುಂದೆ 2 ದೀಪವಾದ್ರೂ ಇಡಬೇಕು ಅಂತ ಹೇಳ್ತಾರೆ. ಅದಂದ್ರೆ ಅದಕ್ಕೆ ಒಂದು ಸ್ಟೋರಿ ಉಂಟಂದ್ರೆ, ಯಮದೀಪ ಅಂತ. ಮುಂಚೆ ಒಂದು ಸಾತ್ವಿಕ ಹೆಂಗಸಿನ ಗೊತ್ತಾಗ್ತದಂತೆ, ತನ್ನ ಗಂಡನಿಗೆ ಇನ್ನು ಒಂದೇ ದಿವಸ ಆಯುಷ್ಯು. ಈಗ ನೆಕ್ಸ್ಟೇ ಯಮಧರ್ಮರಾಯ ಬರ್ತಾನೆ, ತನ್ನ ಗಂಡನನ್ನು ಕೊಂಡೋಗ್ತಾನಂತ. ಆಗ ಅವಳು ಏನ್ ಮಾಡಿದ್ರೆ ಅಂದ್ರೆ, ಈ ದೀಪಗಳನ್ನು ಇಡೀ ಸುತ್ತ ಇಟ್ಲಂತೆ. ಮತ್ತೆ ಈ ನಮ್ಮದು ಗೂಡು ದೀಪಗಳು ಅವುಗಳನ್ನೆಲ್ಲ ಇಟ್ಟಾಗ ಏನಾಗ್ತದೆ, ತುಂಬಾ ಬೆಳಕಾಗ್ತದೆಲ್ಲ. ಅವಳಿಗೆ ಒಂದು ದೇವರ ಒಂದು
ಇದು ಆಶೀರ್ವಾದ ಆಗಿರೋದಂತೆ. ನೀನು ಆ ತುಂಬ ದೀಪಗಳನ್ನು ಇಟ್ಟುಕೊಂಡು ತುಂಬ ಲೈಟನ್ನು ಹಾಕಿಟ್ರೆ ನಿನ್ನ ಗಂಡನ ಆಯುಷ್ಯ ಉಳಿಯುವ ಚಾನ್ಸ್ ಉಂಟು ಅಂತ. ಹಾಗೆ ಅವಳ ಈ ಯಮಧರ್ಮರಾಯ ಏನಂತೆ ಹಾವಿನ ರೂಪದಲ್ಲಿ ಬರ್ತಾನಂತೆ. ಹಾವುಗಳಿಗೆ ಸ್ವಲ್ಪ ಬೆಳಕೆಲ್ಲ ಇದ್ದ ಕೂಡಲೇ ಬರ್ಲಿಕ್ಕೆ ಆಗುದಿಲ್ಲ. ಹಾಗೆ ಅದಷ್ಟು ಕತೆ ನಾನು ಓದಿದ ಕತೆ ಒಂದು. ಹಾಗೆ ಅವನಿಗೆ ಒಳಗೆ ಹೋಗ್ಲಿಕ್ಕೆ ಆಗ್ಲಿಲ್ಲಂತೆ. ಹಾಗೆ ಆಗುವಾಗ ಏನಾಯ್ತು, ಒಳಗೆ ಹೋಗ್ಲಿಕ್ಕೆ ಆಗಿದ್ರೆ ಇವನನ್ನು ಕಸಿಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಅವನ ಪ್ರಾಣ ಉಳಿಯಿತು ಅಂತ ಹೇಳಿ. ಸಾಕ ಅಂತ ಇದು ಸಾಕಲ್ಲ ತೆಗಿಲ್ಲ. ಅದೇ ಇನ್ನೊಂದು ಕೆಲವರ ಪ್ರತೀತಿ ಏನು ಹೇಳಿದ್ರೆ, ಪಾಂಡವರು ತಮ್ಮ ವನವಾಸವನ್ನು ಮುಗಿಸಿ ಕುರುಕ್ಷೇತ್ರ ಯುದ್ಧ ಆಗಿ ಯುದ್ಧ ಹಾಗೆ ಸೊ ಇದು ತಣ್ಣಗೆ ಆಗ್ತಾ ಆಗ್ತಾ ಒಳ್ಳೆ ಕ್ರಿಸ್ಪಿಯಾಗಿ ಬರ್ತದೆ. ಬಿಸಿ ಬಿಸಿಯಾದ ಶಂಕರಪೋಳಿ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಇದು ಶಂಕರಪೋಳಿ ಅಂದ್ರೆ ನಾನು ತುಕಡಿ ಅಂತ, ಅದು ಸ್ವಲ್ಪ ಬೇರೆ, ತುಕಡಿ ಬೇರೆ, ತುಕಡಿ ಬೇರೆ, ಶಂಕರಪೋಳಿ ಬೇರೆ. ತುಕಡಿ ಬಟ್ ಇದು ಅದೇ ನಾನು ನೋಡ್ತಾ ಇದ್ದೀನಿ. ತುಕಡಿ ಮಾಡುವಾಗ ಸ್ವಲ್ಪ ನಾವು ಜೀರಾ ಹಾಕ್ತೇವೆ ಅದರಲ್ಲಿ, ಮತ್ತೆ ಅದನ್ನು ಇದು ಗೋಧಿ ಹಿಟ್ಟಿನಲ್ಲಿ ಮಾಡುದು. ಸೊ ಹಾಗಾಗಿ ಅದು ನಾನು ಅನ್ಕೊಂಡಿದ್ದೆ ಸಕ್ಕರೆ ಇಷ್ಟು ಹಾಕ್ಲಿಕ್ಕಿಲ್ಲ, ತುಂಬಾ ಸಕ್ಕರೆ ಹಾಕ್ಲಿಕ್ಕಿಲ್ಲ, ಸ್ವಲ್ಪ ಸಕ್ಕರೆ ಅದಕ್ಕೆ. ಇದಂತೂ ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ಬಿಸ್ಕೆಟ್ ಟೈಪಲ್ಲಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ಹಬ್ಬದ ಪ್ರಯುಕ್ತ ಬಿಸಿ ಬಿಸಿಯಾದಂಥ ಶಂಕರಪೋಳಿ ತಯಾರಾಗಿದೆ. ಸೊ ತುಂಬ ಕ್ರಿಸ್ಪಿ, ಅದು ಒಂದೊಂದೇ ಬೀಳ್ತಾ ಇರುವಾಗಲೇ ಅದರ ಸೌಂಡ್ ಬರ್ತಾ ಇದೆ, ಟಕ್ ಟುಕ್ ಅಂತೇಳಿ. ಒಳ್ಳೆ ಕ್ರಿಸ್ಪಿ ಆಗಿದೆ. ಸೊ ಯಾವುದೇ ದಿನಕ್ಕೂ ಕೂಡ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಹೇಗೆ ತಯಾರಿಸೋದು ಅಥವಾ ನೋಡಿ. ಶಂಕರಪೋಳಿ ತಯಾರಿಸುವ ವಿಧಾನ. ಮೊದಲು ಚಿಟಿಕೆ ಉಪ್ಪಿಗೆ 1 ಕಪ್ ಮೈದಾ ಹಿಟ್ಟು, 3 ಚಮಚದಷ್ಟು ಚಿರೋಟಿ ರವೆ, ತುಪ್ಪ 1 ಚಮಚ, 2 ರಿಂದ 3 ಚಮಚದಷ್ಟು ಬಿಸಿ ಎಣ್ಣೆ, 3/4 ಕಪ್ನಷ್ಟು ಸಕ್ಕರೆ ಪುಡಿ ಹಾಕಿ ಬೆರೆಸಿ ಸ್ವಲ್ಪ ಸ್ವಲ್ಪವೇ ಹಾಲು ಸೇರಿಸಿ ನಾದಿಕೊಳ್ಳಿ. ಅರ್ಧ ಗಂಟೆಗಳ ಕಾಲ ನೆನೆಯಲು ಇಟ್ಟರೆ ಉತ್ತಮ. ನಂತರ ದಪ್ಪನೆ ಲಟಿಸಿ ಚೌಕಾಕಾರದಲ್ಲಿ ತುಂಡು ಮಾಡಿಕೊಂಡು ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಗರಿಗರಿಯಾದ ರುಚಿಕರವಾದ ಶಂಕರಪೋಳಿ ಸವಿಯಲು ಸಿದ್ಧ. ಸೊ ಬಿಸಿ ಬಿಸಿಯಾದಂಥ ಶಂಕರಪೋಳಿ ಹಾಗೆಯೇ ಒಳ್ಳೆ ರುಚಿಕರವಾದಂಥ ಕೋಕೋನಟ್ ಬರ್ಫಿ ರೆಡಿಯಾಗಿದೆ. ಸೊ ಎರಡೂ ಕೂಡ ಸ್ವೀಟ್. ಸೊ ಯಾವುದರಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ವೇಟ್ ಮಾಡ್ತೇವೆ, ಬಟ್ ನನಗಂತೂ ಇದ್ರ ಮೇಲೆ ಕಂಡು ಟೇಸ್ಟ್ ನೋಡೋಣ. ತಗೊಳ್ಳಿ, ನೀವು ತಗೊಳ್ಬೋದು. ನಾನಂತೂ ತಗೊಳ್ತೀನಿ, ಅಂತ ಹೇಳಿದ್ರು ನಾನು ತಿಂತೀನಿ. ನೀವು ಇಡೀ ತಿನ್ಬೇಕು. ತಗೊಳ್ಳಿ ಮೇಡಮ್. ಸೂಪರ್, ಆಸಮ್. ಒಂದಲ್ಲ ಎರಡಲ್ಲ ಮೂರಲ್ಲ ತಿನ್ಸುತ್ತೆ. ಈ ಥರ ಇಷ್ಟೊಂದು ಟೇಸ್ಟಿ ಮಾಡಿ ಕೊಡಬಾರ್ದು ಸ್ವೀಟ್. ಯಾಕೆಂದರೆ ವೀಕ್ನೆಸ್ ಅಂತ ಇದ್ದವ್ರಿಗೆ ಟೇಸ್ಟಿಯಾಗಿ ನೀವು ಮಾಡಿಕೊಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ತುಂಬ ಟೇಸ್ಟಿಯಾಗಿದೆ, ವೆರಿ ಟೇಸ್ಟಿ, ಆಸಮ್. ಸೊ ಇದನ್ನು ನೋಡೋಣ. ಬಿಸಿ ಬಿಸಿ ಇದೆ. ಇದು ಸ್ವಲ್ಪ ತಣ್ಣಗೆ ಆಗಬೇಕು. ತಣ್ಣಗೆ ಆದ್ಮೇಲೆ ಡಬ್ಬದಲ್ಲಿ ಹಾಕಿಟ್ಟಿದ್ರೆ ತುಂಬ ಬಿಸಿ ಇದೆ. ಬಿಸಿ ಈಗ ಆದಷ್ಟೇ ಅಲ್ಲ, ಕ್ರಿಸ್ಪಿಯಾಗಿದೆ. ಆಸಮ್, ವೆರಿ ಟೇಸ್ಟಿ, ತುಂಬ ಚೆನ್ನಾಗಿದೆ. ಸಂಜೆ ಟೀ ಜೊತೆಗೂ ಕೂಡ ಸ್ವಲ್ಪ ಸ್ವಲ್ಪ ಹಾಗೆ ತಿನ್ನೋದಕ್ಕೂ ಚೆನ್ನಾಗಿದೆ. ಆ್ಯಕ್ಚುಲಿ ಇಂಥದ್ದೆಲ್ಲ ಪ್ಯಾಕೆಟಲ್ಲಿ ಮಕ್ಕಳು ಹಣ ಕೊಟ್ಟು ಸುಮ್ಮನೆ ಹಾಗೆ ತಗೊಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದರೆ, ರಿಯಲ್ ಆಗಿ ಹೊರಗಡೆ ಸಿಗುವಂಥ ಬಿಸ್ಕೆಟ್ ಥರನೇ. ಅದೇ ವೆರಿ ಟೇಸ್ಟಿ. ನಾವು ಅದನ್ನು ಶಂಕರಪೋಳಿ ಅಂತೀವಿ, ಮಕ್ಕಳು ಅದನ್ನು ಬಿಸ್ಕೆಟ್ ಅಂತ ತಗೊಳ್ತಾರೆ. ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಆ್ಯಕ್ಚುಲಿ ಮನೆಯಲ್ಲಿ ಮಾಡಿದರೆ ಹೆಲ್ದಿ ಸಹ ಟೇಸ್ಟಿ ಸಹ ಅಲ್ವಾ. ಮತ್ತೆ ಈವನ್ ಕರೆಕ್ಟ್. ಸೊ ಎಕನಾಮಿಕಲಿ ಅದು ಬ್ಯಾಲೆನ್ಸ್ ಆಗುತ್ತೆ. ಒಳ್ಳೆ ರುಚಿಕರವಾದಂಥ ಖಾದ್ಯಗಳನ್ನು ಹೇಳ್ಕೊಟ್ಟಿರ್ತೀರಿ. ಅದರಲ್ಲೂ ಕೂಡ ಹಬ್ಬದ ವಾತಾವರಣ ಅಂತ ಹೇಳಿದ್ರೆ ಸಿಹಿಯಿಂದಲೇ ಸ್ಟಾರ್ಟ್ ಆಗುತ್ತೆ, ಸಿಹಿಯಿಂದಲೇ ಎಂಡ್ ಆಗುತ್ತೆ. ಕರೆಕ್ಟ್. ಸೊ ಎರಡೂ ಕೂಡ ಸ್ಟಾರ್ಟ್ ಆಯಿತು, ಎಂಡ್ ಆಯಿತು, ಎರಡೂ ಕೂಡ ಸ್ವೀಟಿಂದ ಒಳ್ಳೆ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡ್ತೀರಿ. ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವ್ರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಸೊ ಇವತ್ತು ಧಾನ್ಯ ಲಕ್ಷ್ಮಿಯನ್ನು ಪೂಜಿಸುವಂಥ ದಿನ ಅಂತ ಹೇಳಿದ್ರಿ, ಅದಕ್ಕೆ
ಅನ್ನಕ್ಕಿಂತ ಮಿಗಿಲಾದಂಥ ಧಾನ್ಯ ಬೇರೆ ಯಾವುದೂ ಇಲ್ಲ. ನಿಜವಾಗಿಯೂ. ಸೊ ಅದಕ್ಕೋಸ್ಕರ ಇದು ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮಗದೊಮ್ಮೆ ನಿಮಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ಅಷ್ಟೇ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಹಬ್ಬ ಹರಿದಿನ ಅಂತ ಹೇಳಿದ್ರೇ ಹಾಗೆ ಸಿಹಿ ಖಾದ್ಯದಿಂದ ಶುರುವಾಗಿ ಸಿಹಿ ಖಾದ್ಯದಿಂದಲೇ ಅದನ್ನು ಮುಕ್ತಾಯಗೊಳಿಸುವಂಥದ್ದು. ಇವತ್ತಿನ ಈ ಸಂಚಿಕೆಯಲ್ಲಿ ತಯಾರಿಸಿದ 2 ರೆಸಿಪಿ ಕೂಡ ತುಂಬ ಟೇಸ್ಟಿಯಾಗಿದೆ. ಖಂಡಿತವಾಗ್ಲೂ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ಇವತ್ತಿನ ಸಂಜೆಗೆ ದೇವರಿಗೆ ಇಡುವಂಥದ್ದು ಕೂಡ ಆಗ್ಬೋದು. ತುಂಬ ಟೇಸ್ಟಿಯಾಗಿದೆ. ಸೊ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ಬ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಹಾಗೆಯೇ ಮಗದೊಮ್ಮೆ ನಿಮಗೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ವಂದನೆಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.